ನಗರಸಭೆ ಸಹಿತ ಸ್ಥಳೀಯ ವಾರ್ಡ್ ಸದಸ್ಯರಿಗೆ ಕಳೆದ ಕೆಲವು ವರ್ಷಗಳಿಂದ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದ್ರೂ ನಿರ್ಲಕ್ಷ್ಯದ ಪರಿಣಾಮ ಸ್ಥಳೀಯರೇ ಸೇರಿ ಸುಮಾರು 40,000ದಷ್ಟು ವೆಚ್ಚ ಭರಿಸಿ ರಸ್ತೆಯನ್ನ ಸರಿಪಡಿಸಿದ್ದಾರೆ. ಪುತ್ತೂರು ನಗರಸಭೆ ವ್ಯಾಪ್ತಿಯ ಮರಿಲ್ ಸಮೀಪದ ಸ್ನೇಹನಗರ ಕಾಡುಮನೆ ಎಂಬಲ್ಲಿ ಸುಮಾರು 6 ರಿಂದ 8 ಮನೆಗಳಿರುವ ಈ ಪ್ರದೇಶಕ್ಕೆ ತೆರಳಲು ರಸ್ತೆ ಅವ್ಯವಸ್ಥೆಯಿಂದ ಕೂಡಿದ್ದು, ಜೊತೆಗೆ ಮಳೆ ನೀರು ಸಹಿತ ಇನ್ನಿತರ ಮನೆಗಳಿಂದ ಹೊರಬರುವ ಕೊಳಚೆ ನೀರು ಸರಾಗವಾಗಿ ಹರಿಯದ ಪರಿಣಾಮ ಇದೀಗ ಕೊಳಚೆ ನೀರು ರಸ್ತೆಯಲ್ಲಿ ಹರಿದಾಡಿ ದುರ್ನಾತ ಬೀರುವುದರ ಜೊತೆಗೆ ಸೊಳ್ಳೆ ಉತ್ಪತ್ತಿ ಕೇಂದ್ರವಾಗಿ ಪರಿಣಮಿಸಿದೆ. ಯಾವುದೇ ಅಧಿಕಾರಿಗಳು ಈವರೆಗೆ ಈ ವಠಾರಕ್ಕೆ ಬಂದು ನಮ್ಮ ಸಮಸ್ಯೆಯನ್ನು ಆಲಿಸುವಷ್ಟು ತಾಳ್ಮೆ ಇಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ನಮಗೆ ಈಗ ಬೇರೆ ವಿಧಿ ಇಲ್ಲದೆ ನಮ್ಮ ಇಲ್ಲಿನ ಸ್ಥಳೀಯರ 4, 5, 7, 8 ಮನೆ ಸೇರಿಕೊಂಡು ನಾವೇ ಸ್ವತಃ ನಮ್ಮ ಕೈಯಿಂದ ನಗರಸಭೆಯದ್ದಾಗಲಿ ಯಾರಿಂದಲೂ ನಾವು ಯಾವುದೇ ದೇಣಿಗೆಯನ್ನು ಪಡೆದೇ ನಮ್ಮ ಸ್ವ ಇಚ್ಛೆಯಿಂದ ನಮ್ಮ ಇದರಿಂದ ನಮಗೆ ಉಪಾಯ ಇಲ್ಲದೆ ನಮ್ಮ ಸಮಸ್ಯೆಗೆ ಯಾವುದು ಸ್ಪಂದನೆ ಇಲ್ಲದ ಕಾರಣ ನಮಗೆ ಬೇರೆ ವಿಧಿ ಇಲ್ಲದೆ ನಾವು ಈ ರೀತಿಯಾಗಿ ನಾವು ಇವತ್ತು ನಮ್ಮ ಕೈಯಿಂದ ಕರ್ಜಿ ಹಾಕಿಕೊಂಡು ನಾವು ನಗರಸಭೆ ವ್ಯಾಪ್ತಿಯಲ್ಲಿರುವ ಈ ರಸ್ತೆಗೆ ಇವತ್ತು ನಾವು ಕೆಲಸ ಮಾಡಿಸ್ತಾ ಇದ್ದೇವೆ. ಸಾಮಾನ್ಯ 15 ರಿಂದ 20 ಸಾವಿರ ಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಒಂದು ಸಲ ವರ್ಕ್ ಮಾಡಿದ್ದೇವೆ. ಅದರಲ್ಲಿ ಪುನಃ ನೀರು ಬಂದು ಸ್ವಲ್ಪ ಇದಾಗಿತ್ತು. ರಸ್ತೆಯಲ್ಲಿ ನೀರು ಮಳೆ ಬರುವಾಗ ಅದನ್ನು ರಸ್ತೆಯಲ್ಲೇ ನೀರು ಬರುವ ಕಾರಣ ಮಾಡಿದ್ದು ಕೊಚ್ಚಿ ಹೋಗಿದೆ. ಅದಕ್ಕೆ ಪುನಃ ಈಗ ಕಾಂಕ್ರೀಟ್ ನಾವು ಹಾಕಿಸ್ತಾ ಇದ್ದೇವೆ. ಸಾಮಾನ್ಯ 40,000ದಷ್ಟು ಟೋಟಲ್ ಖರ್ಚು, ಅದಕ್ಕಿಂತಲೂ ಮೇಲಾಗಬಹುದು ಅಂತ ಹೇಳುವಂತಹ ಒಂದು ಪ್ಲಾನ್ ಮಾಡಿದ್ದಾರೆ. ಕೆಲಸ ಆಗ್ತಾ ಉಂಟು, ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ನಗರ ಪ್ರಾಧಿಕಾರದವರು, ನಗರಸಭೆಯವರು ಮತ್ತೆ ಮಾನ್ಯ ಶಾಸಕರು ಕೂಡಲೇ ಇದಕ್ಕೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಿ ನಮಗೆ ಸಮಸ್ಯೆಯನ್ನು ಇನ್ನು ಮುಂದೆಯೂ ಇದನ್ನು ಸರಿಯಾಗಿ ಒಂದು ಡ್ರೈನೇಜ್ ವ್ಯವಸ್ಥೆಯನ್ನು, ನೀರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡೋದಲ್ಲದೆ ಕಾಂಕ್ರೀಟ್ ಮಾಡಿ ನಮ್ಮ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಿಕೊಡಬೇಕು, ಇದಕ್ಕೆ ಸ್ಪಂದನೆ ನೀಡಬೇಕು ಅಂತ ಹೇಳಿಕೊಂಡು ನಾವು ಮನವಿ ಮಾಡ್ತಾ ಇದ್ದೇವೆ. ಮೊದಲೇ ಡೆಂಗ್ಯೂ ಪ್ರಕರಣಗಳು ಜಾಸ್ತಿಯಾಗುತ್ತಿದ್ದು, ಚರಂಡಿ ವ್ಯವಸ್ಥೆ ಸರಿಪಡಿಸದಿದ್ದಲ್ಲಿ ಪರಿಸರದ ಜನ ಕಾಯಿಲೆಗೆ ತುತ್ತಾಗುವ ಪರಿಸ್ಥಿತಿ ಉಂಟಾಗಿದೆ. ಯಾವುದೇ ಮನೆಗೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಮಳೆಗಾಲದಲ್ಲಾದರೂ ಕೊಳಚೆ ನೀರು ಕೊಚ್ಚಿ ಹೋಗುತ್ತದೆ. ಆದರೆ ಬೇಸಿಗೆ ಕಾಲದಲ್ಲಿ ನೀರು ಸರಾಗವಾಗಿ ಹರಿಯದೆ ಪರಿಸರ ದುರ್ನಾತ ಬೀರುತ್ತಿದೆ. ಮನವಿ ನೀಡಿ ಸ್ಪಂದನೆ ನೀಡದ ಆಡಳಿತ ಕ್ರಮದಿಂದ ಸ್ಥಳೀಯರು ಬೇಸತ್ತು ರಸ್ತೆ ಹಾಗೂ ಚರಂಡಿ ದುರಸ್ತಿಯ ಸಾಹಸಕ್ಕೆ ಇದೀಗ ಕೈ ಹಾಕಿದ್ದಾರೆ. ಆದಾಗ್ಯೂ ಸಂಪೂರ್ಣ ಮಟ್ಟದಲ್ಲಿ ರಸ್ತೆ ಕಾಂಕ್ರೀಟೀಕರಣಗೊಳಿಸಿ ಚರಂಡಿ ವ್ಯವಸ್ಥೆಯನ್ನ ಮಾಡಿಕೊಡುವಂತೆ ನಗರಸಭೆಗೆ ಮತ್ತೊಮ್ಮೆ ಮನವಿಯನ್ನ ಮಾಡಿದ್ದಾರೆ. ಇವರು ಇಲ್ಲಿ ನೆರೆಗವರೆಲ್ಲ ಮನವಿ ಮಾಡಿದರು ಮುನ್ಸಿಪಾಲ್ಟಿ ಮಾಡಿದ್ರು, ಯಾರದೇ ಒಂದು ಸ್ಪಂದನೆ ಇರಲಿಲ್ಲ. ಈಗ ನಮಗೆ ಒಂದು 8 ಮನೆಯವರಿಗೆ ಇಲ್ಲಿ ತೊಂದರೆ ಆಗ್ತದೆ ಅಂದರೆ ನಮ್ಮದು ಸ್ವಂತ ಖರ್ಚಿನಿಂದ ನಾವು ಅದನ್ನು ರಿಪೇರಿ ಮಾಡ್ತಾ ಇದ್ದೇವೆ. ರಿಪೇರಿ ಮಾಡೋದು ಅಂತ ಹೇಳಿದರೆ ಸಾಧಾರಣ ಒಂದು 40-45 ಸಾವಿರ ರೂಪಾಯಿ ಅದರಲ್ಲಿ ವೆಚ್ಚ ಆಗ್ತದೆ. ನಿನ್ನೆಯಿಂದ ನಾವೊಂದು 2-3 ದಿವಸದಿಂದ ಕೆಲಸ ಮಾಡ್ತೇವೆ. ಮತ್ತು ಯಾವುದೇ ಒಂದು ಮನೆಗೆ ಡ್ರೈನೇಜ್ ಲೈನ್ ಇಲ್ಲ. ಡ್ರೈನೇಜ್ ಆ ಕೊಳಚೆ ನೀರು ಸಹ ನಮ್ಮ ರೋಡಿಗೆ ಬರ್ತಾ ಇದೆ. ನಾವು ಈಗ ಮಳೆಗಾಲದಲ್ಲಾದರೂ ನೀರಲ್ಲಿ ಹೋಗಿ ಕೊಚ್ಚಿ ಹೋಗ್ತದೆ. ಆದರೂ ಬೇಸಿಗೆಗಾಲದಲ್ಲಿ ನಾವು ಏನು ಮಾಡಬೇಕು? ಆ ವಾಸನೆಯಿಂದ ಗೊತ್ತು. ಇಲ್ಲಿನ ಜನರಿಗೆ ಹೇಗೆ ಗೊತ್ತುಂಟ, ಕೊರೋನಾ ಬಂದ ಕಾರಣ ಈಗ ಒಂದು ಡೆಂಗ್ಯೂ ಜ್ವರ ಸಹ ಇದೆ. ಇಂಥ ಕೊಳಚೆ ನೀರು ಬಂದರೆ ಒಂದು ನಗರ ಸಿಟಿಯಾಗಿ ಇವರು ಇಷ್ಟೆಲ್ಲದು ಮಾಡಲಿಕ್ಕೆ ಆಗುದಿಲ್ಲ ಅಂತಾರೆ. ಆ ದುಡ್ಡು ವೆಚ್ಚವನ್ನು ಇಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನಾವು ವರ್ಷಕ್ಕೆ ಇಷ್ಟು ಅಂತೇಳಿ ಟ್ಯಾಕ್ಸ್ ನಾವು ಕಟ್ತಾ ಇದ್ದೇವೆ. ಇಲ್ಲಿ ಎಲ್ಲರೂ ಉಂಟಲ್ಲ, ಯಾರು ದೊಡ್ಡ ಶ್ರೀಮಂತರು ಏನಲ್ಲ. ಈ ಕೊರೋನಾದಿಂದಾಗಿ ಯಾರಿಗೂ ಕೆಲಸ ಇಲ್ಲ. ನಾವು ಸ್ವಂತ ಖರ್ಚಿನಿಂದ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಬೇಕಂತ ಹೇಳಿದರೆ ಇದೊಂದು ಭಾರಿ ಬೇಸರದ ವಿಷಯ. ಇಂಥ ಒಂದು ನಗರಸಭೆಯಲ್ಲಿ ಇಂಥ ಒಂದು ವ್ಯಾಪ್ತಿಯಲ್ಲಿ, ಸಿಟಿಯ ವ್ಯಾಪ್ತಿಯಲ್ಲಿ ಈಗೆಲ್ಲ ಆಗಿದೆ ಅಂತೇಳಿ ನಮಗೆ ಭಾರಿ ಒಂದು ದುಃಖಕರ ಒಂದು ವಿಷಯ. ಇದನ್ನು ಯಾವುದೇ ಇರಲಿ, ಈಗ ನಾವು ನಾವು ಖರ್ಚು ಮಾಡಿದ್ದೇವೆ, ಅದು ಯಾರಿಗೂ ಗೊತ್ತು, ನಮಗೆ ನಗರಸಭೆಯವರಿಗೆ ನಮಗೆ ದುಡ್ಡು ಕೊಡಬೇಕು. ನಾವು ಎಷ್ಟು ಅಂತೇಳಿ ಖರ್ಚು ಮಾಡಿದ್ದೇವೆ ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಮತ್ತೆ ಆದಷ್ಟು ಇನ್ನೊಂದು 80 ಮೀಟರ್ ಅಷ್ಟು ಒಂದು ರಸ್ತೆ ಉಂಟು, ಆ ರಸ್ತೆಯನ್ನು ಮಾಡಿಕೊಡಬೇಕಂತೇಳಿ ನಾವು ಅವರ ಹತ್ರ ಮನವಿ ಮಾಡ್ತೇವೆ. ನನ್ನ ಮಾತು 2. ಸ್ನೇಹನಗರ ಕಾಡುಮನೆ.